ನವರಾತ್ರಿಯ ಸಂಭ್ರಮಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಇತ್ತ ಶಾರದಾ ದೇವಿಯ ವೇಷತುಟ್ಟ ಬೆಡಗಿಯರು ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ನಲ್ಲಿ ಫೋಟೋ ಶೂಟ್ ಮಾಡಿಸಿದ್ದಾರೆ. ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಕಲಾತ್ಮಕ ಆಭರಣಗಳ ತೊಡಲು ಅವಕಾಶ ಅವರಿಗಾಗಿ ಮಾಡಿಕೊಟ್ಟಿತ್ತು. ಈ ಕುರಿತ ಒಂದು ವರದಿ ಇಲ್ಲಿದೆ. ಶಾರದಾ ದೇವಿಯಂತೆ ಅಲಂಕಾರ, ಮೈತುಂಬಾ ಹೂವು, ಕೈಯಲ್ಲಿ ವೀಣೆ, ಹೀಗೆ ಶಾರದಾ ದೇವಿಯ ಪ್ರತಿರೂಪ ಎಂಬಂತೆ ಶೃಂಗಾರ ಮಾಡಿಕೊಂಡ 5 ಬೆಡಕಿಯರು ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ನಲ್ಲಿ ಹೀಗೆ ಕಾಣಸಿಕ್ಕಿದ್ದಾರೆ. ಇನ್ನೇನು ನವರಾತ್ರಿ ಸಂಭ್ರಮಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಎಲ್ಲೆಡೆ ಶಾರದಾ ದೇವಿಯ ವೇಷತುಟ್ಟು ಫೋಟೋ ಶೂಟ್ ಮಾಡಿಸುತ್ತಾರೆ. ಉಡುಪಿಯ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ನಲ್ಲೂ 5 ಬೆಡಗಿಯರು ಶಾರದಾ ದೇವಿಯ ಫೋಟೋ ಶೂಟ್ ಮಾಡಿಸಿಕೊಂಡ್ರು. ಇವರಿಗೆ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ ಸಂಸ್ಥೆಯವರು ತಮ್ಮಲ್ಲಿರುವ ಪಾರಂಪರಿಕ ಚಿನ್ನಾಭರಣಗಳನ್ನು ತೊಡಲು ಅವಕಾಶ ನೀಡಿದ್ದು ಫೋಟೋ ಶೂಟ್ಗೆ ಇನ್ನಷ್ಟು ಮೆರುಗು ನೀಡಿತು. ಈ ಸಂದರ್ಭದಲ್ಲಿ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ನ GRO ರಾಘವೇಂದ್ರ ನಾಯಕ್ ಅಧಿಕಾರು ಫೋಟೋ ಶೂಟ್ ಮಾಡಿಸಿದ ಬೆಡಕಿಯರಿಗೆ ಶುಭ ಹಾರೈಸಿದ್ರು. ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಉಡುಪಿಯಲ್ಲಿ ಈ ಶಾರದಾ ವೇಷ ಹಾಕೊಂಡು 5 ಮಂದಿ ಶೀತಲ್ ಬ್ಯೂಟಿ ಪಾರ್ಲರ್ ಬಬಿತಾ ಶೆಟ್ಟಿ ಮೇಡಮ್ ಇನ್ನಿಗೋಳಿಯವರು ಸ್ವಲ್ಪ ಅಲಂಕಾರವಾಗಿ ಮಾಡಿಕೊಂಡು ನಮ್ಮ ಮಲಬಾರ್ ಗೋಲ್ಡ್ ಉಡುಪಿಗೆ ಬಂದಿದ್ದಾರೆ. ಹಾಗೆ ಹೆರಿಟೇಜ್ ಜ್ಯುವೆಲ್ಲರಿ ಶೋ ಅಲ್ಲಿ ಇದು ಸಹ ನಮಗೆ ಇವರು ಬಂದು ನಮ್ಮ ಈ ಹೆರಿಟೇಜ್ ಜ್ಯುವೆಲ್ಲರಿ ಶೋ ಅನ್ನು ಚಂದ ಮಾಡಿ ಕಾಣಿಸಿಕೊಂಡಿದ್ದಾರೆ. ಹಾಗೆ ಅವರ ತಂಡಕ್ಕೆ ಬಬಿತಾ ಶೆಟ್ಟಿ ಮೇಡಮ್ ತಂಡಕ್ಕೆ ತುಂಬ ಅನಂತ ಧನ್ಯವಾದಗಳು. ನಾನು ಮಲಬಾರ್ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ ಪರವಾಗಿ ಧನ್ಯವಾದ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಮುಂದೆ ಕೂಡ ಅವರಿಗೆ ಇಂಥ ಪಾರ್ಟಿಸಿಪೇಟ್ ಮಾಡುವಾಗ ಹೆಚ್ಚು ಪ್ರೈಸ್ ಪ್ರಶಸ್ತಿಗಳು ಬರಲಿ ಅಂತ ಆಶಿಸ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಲಬಾರ್ ಗೋಲ್ಡ್ ತಂಡದ ಪರವಾಗಿ ನಿಮ್ಮ ತಂಡಕ್ಕೆ ಯಶಸ್ವಿ ಸಿಗಲಿ. ನೀವು ಮಾಡುವಂಥ ಈ ಪ್ರೈಸ್ ಕಾಂಪಿಟೇಷನ್ಗೆ. ಪಲ್ಲವಿ ಸಂತೋಷ್, ಉಡುಪಿ.